ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಪುತ್ತೂರು ತಾಲೂಕಿನ ನಾವು ಒಕ್ಕಲಿಗೌಡ ಸೇವಾ ಸಂಘದಿಂದ ನಾವು ಒತ್ತಾಯಿಸಿ ಆ ಲೆಕ್ಕದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಬೆಳ್ತಂಗಡಿ ತಾಲೂಕು ಉಜಿರೆಯಲ್ಲಿ 2011ರಲ್ಲಿ ವಿದ್ಯಾರ್ಥಿನಿ ಸೌಜನ್ಯ ಇವರ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಈ ಪ್ರಕರಣದಲ್ಲಿ ಬಂಧಿತ ಆರೋಪಿ ನಿರ್ದೋಷಿ ಅಂತ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದೆ. ಹಾಗಾದರೆ ನೈಜ ಅಪರಾಧಿಗಳು ಯಾರು? ಇಲ್ಲಿ ಕೊಲೆ ಆದದ್ದಂತೂ ನಿಜ. ಇದರ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಕೋರ್ಟು ಬಂಧಿತ ಆರೋಪಿ ನಿರ್ದೋಷಿ ಅಂತ ಘೋಷಿಸಿದ ಕಾರಣ ಅಲ್ಲಿ ಈ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಅಲ್ಲಿ ವಿಫಲರಾಗಿದ್ದಾರೆ. ಅದು ಆ ರೀತಿ ಆಗಬಾರ್ದು. ಆ ಹೆಣ್ಣು ಮಗಳಿಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಸಮಾಜದಲ್ಲಿ ಇಂತಹ ಘಟನೆಗಳು ಇನ್ನು ಮುಂದಕ್ಕೆ ಆಗಬಾರ್ದು. ಅವಳು ಒಬ್ಬ ಗೌಡ ಸಮುದಾಯದ ಆಗಿದ್ದರೂ ಕೂಡ ಯಾವುದೇ ಸಮುದಾಯದ ಒಂದು ಹೆಣ್ಣು ಮಗಳಿಗೆ ಈ ರೀತಿಯ ಪರಿಸ್ಥಿತಿ ಬರಬಾರ್ದು. ನಾವು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಯಾಕೆಂದರೆ ಈಗಿನ ಈ ಕಾಲಘಟ್ಟದಲ್ಲಿ ಗಾಂಧೀಜಿಯವರ ರಾಮರಾಜ್ಯ ಕನಸು ಏನಿತ್ತೋ ಅಲ್ಲಿ ಒಬ್ಬ ಹುಡುಗಿ ಅಥವಾ ಮಹಿಳೆ ಮಧ್ಯರಾತ್ರಿಯಲ್ಲಿ ಕೂಡ ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಕನಸು ಕಂಡಿದ್ದು. ಆ ರೀತಿಯಲ್ಲಿ ಆ ಒಂದು ಕನಸನ್ನು ನಾವು ಕೂಡ ಕಾಣುವಂತೆ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಹೆಣ್ಣು ಮಗಳು ನಿರ್ಭಯದಿಂದ ನಾವು ಸಂಚರಿಸುವಂಥ ವ್ಯವಹಾರ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಈ ಸಮಾಜದಲ್ಲಿ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ನಾವು ರೆಡಿಯಾಗಿದ್ದೇವೆ. ಯಾಕೆಂತೇಳಿದರೆ ನಮ್ಮ ಅವರ ಪ್ರಮುಖರನ್ನೆಲ್ಲ ಸೇರಿಸಿಕೊಂಡು ಮುಂದಿನ ನಮ್ಮ ಹೋರಾಟದ ಒಂದು ಕ್ರಮ ಯಾವ ರೀತಿ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಯಾವ ರೀತಿ ನಾವು ಹೋರಾಟ ಮಾಡ್ಬೋದು ಅನ್ನೋ ಬಗ್ಗೆ ನಾವು ಒಂದು ತೀರ್ಮಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಆ ಹೋರಾಟವನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.